ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಒಂದು ಬೀಟ್ರೋಟ್ ಚಟ್ನಿ ಮಾಡುವ ಅಂತಿದ್ದೀನಿ. ನಾನು ಮಾಡಿದ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ, ಬನ್ನಿ ಹೋಗೋಣ. ನೋಡಿ, ಇದು ಬೀಟ್ರೋಟು, ಕಟ್ ಮಾಡಿಕೊಂಡಂಥ ಬೀಟ್ರೋಟು. ಇದರಲ್ಲಿ 2 ಬೀಟ್ರೋಟ್ ಇದೆ. ಅದನ್ನು ನಾವು ಈಗ ಸ್ವಲ್ಪ ಒಗ್ಗರಣೆ ಇಟ್ಟು ಹುರ್ಕೊಳ್ಬೇಕು. ಅದ ನಂತರ ಅದಕ್ಕೆ ಮಸಾಲ ನೋಡಿ, ನೀರುಳ್ಳಿ ಒಂದು ಇಷ್ಟು ದೊಡ್ಡ ಪೀಸ್, ಅಂದರೆ ಇದು 1/4 ಭಾಗ, ಮತ್ತು 3ರಿಂದ 4 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು 10 ಮೆಣಸು. 10 ಬೇಕು ಅಂತಲ್ಲ, ಅದು ಪೀಸ್ ಎಷ್ಟುಂಟು ಅದರ ಅಷ್ಟು ನಮಗೆ ಅದಕ್ಕೆ ಬೇಕಾಗುವಷ್ಟು ಹಾಕ್ಕೊಳ್ಬೇಕಾಗ್ತದೆ ಮೆಣಸು. ಹಾಗೆ ಎಲ್ಲದಕ್ಕೆ ಸಾಸಿವೆ ಹಾಕೋದಿಲ್ಲ ನಾವು, ಆದರೆ ಬೀಟ್ರೋಟ್ ಚಟ್ನಿಗೆ ನಾನು ಸಾಸಿವೆ ಹಾಕ್ತಿದ್ದೇನೆ. ನೋಡಿ, ಇಷ್ಟು ಸಾಸಿವೆ, ಅಂದರೆ ಒಂದು 1/4 ಟೀ ಸ್ಪೂನು. ಹಾಗೆ ಜೀರಿಗೆ 1/4 ಟೀ ಸ್ಪೂನು, ಜೀರಿಗೆ, ಸಾಸಿವೆ 1/4 ಟೀ ಸ್ಪೂನ್, ಜೀರಿಗೆ 1/4 ಟೀ ಸ್ಪೂನು, ಧನಿಯಾ ಮತ್ತು ಹುರಿದ ವೈಟ್ ರೈಸ್ ಮತ್ತು ಉದ್ದಿನಬೇಳೆ 1/2 ಸ್ಪೂನು. ಇದನ್ನು ಎಲ್ಲ ಹಾಕಿ ನಾವು ರುಬ್ಕೊಳ್ಬೇಕು. ಈಗ ರುಬ್ಕೊಳ್ಳೋಣ. ಇದು ಬೀಟ್ರೂಟ್ ಉಂಟಲ್ಲ, ಇದನ್ನು ಸ್ವಲ್ಪ ಬೇಯಿಸಿ ಆದ ನಂತರ ಅದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ತಣ್ಣಗಾದಮೇಲೆ ನಾವು ರುಬ್ಬಿಕೊಳ್ಬೇಕು. ಈಗ ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕಿದೆ. ಈಗ ಅದಕ್ಕೆ ನಾವು ಕಟ್ ಮಾಡಿದಂಥ ಬೀಟ್ರೋಟ್ನ ಹಾಕ್ಕೊಳ್ಬೇಕು. ಅದು ನಾವು ನೀರು ಹಾಕೋದು ಬೇಡ, ಹಾಗೆಯೇ ಬೇಯಬೇಕು. ಅದು ಎಣ್ಣೆಯಲ್ಲೇ ಬೇಯ್ತದೆ, ಅಷ್ಟೇ ಎಣ್ಣೆ ಸಾಕಾಗ್ತದೆ. ಇದೊಂದು 10 ನಿಮಿಷ ಹೀಗೆ ಸ್ವಲ್ಪ ನಾವು ಮಚ್ತಾ, ಹೀಗೆ ನೋಡಿ ಸ್ವಲ್ಪ ಸೌಟಲ್ಲಿ ಆಚೆ ಈಚೆ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು. ಅದು ಅದರಲ್ಲೇ ಸ್ವಲ್ಪ ಬಾಡಬೇಕು. ಸರಿ, ಸ್ವಲ್ಪ ನೋಡಿ ಹೀಗೆ ಅದು ಚೆನ್ನಾಗಿ ಬೇಯ್ತದೆ. ಈಗ ಬೆಂದ ಮೇಲೆ ಅದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನೋಡಿ, ನಾವು ಮಸಾಲೆ ತೆಗೆದಿಟ್ಟಿದ್ದೇವಲ್ಲ, ಈ ಮಸಾಲೆ ಜೊತೆಯಲ್ಲಿ ಸೇರಿಸ್ಕೊಳ್ಳುವ. ಮಸಾಲೆ ಜೊತೆ ಸೇರಿಸ್ಕೊಂಡು ಇದನ್ನು ನಾವು ರುಬ್ಬಿಕೊಳ್ಬೇಕು. ಮಸಾಲೆ ಜೊತೆ ಎಲ್ಲದನ್ನ ಹಾಕ್ಕೊಳ್ತೀನಿ. ಹೀಗೆ ಹಾಕ್ಕೊಂಡು ಅದಕ್ಕೆ ನೋಡಿ ತುಂಬ ಚೆನ್ನಾಗಿ ಬಾಡಿದಲ್ಲ, ಇದಕ್ಕೆ ಸ್ವಲ್ಪ 1 ಕಪ್ಪಷ್ಟು ತೆಂಗಿನಕಾಯಿ ಸೇರಿಸ್ಕೊಳ್ಬೇಕು. ನೋಡಿ, ಇಷ್ಟು, ಇದು 1 ಕಪ್ ಉಂಟು ಇದರಲ್ಲಿ. ಇದಕ್ಕೆ ನಾವು ಸೇರಿಸ್ಕೊಂಡು ಒಟ್ಟಿಗೆ ರುಬ್ಕೊಳ್ಬೇಕು. ನೋಡಿ, 1 ಕಪ್ ಉಂಟು, ಇದನ್ನು ರುಬ್ಕೊಳ್ಬೇಕು. ಚೆನ್ನಾಗಿ ರುಬ್ಕೊಂಡು ಅದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕಿದೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಚಟಪಟ ಹೇಳಬೇಕು. ಸ್ವಲ್ಪ ಚಟಪಟ ಹೇಳಿದ ಮೇಲೆ ಅದಕ್ಕೊಂದು ನಾವು ಮೆಣಸು ಹಾಕಿದರೆ ಆಯಿತು, ಮತ್ತೆ ಎಂತ ಬೇಡ. ಇದಕ್ಕೆ ಒಂದು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಕೆಂಪಾಗಲಿ ಅದು. ಹಾಗೆ ಒಗ್ಗರಣೆ ಕಾಯ್ತಾ ಬಂತು. ಒಗ್ಗರಣೆ ಈಗ ನೋಡಿ, ಬೀಟ್ರೋಟ್ ಚಟ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲರಿಗೆ ಬೀಟ್ರೋಟ್ ಇಷ್ಟ ಇಲ್ಲದವರು ಕೂಡ ಹೀಗೆ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ತಿಂತಾರೆ. ಅಂದರೆ ನೋಡಲಿಕ್ಕೆ ಕಲರ್ ಮಾತ್ರ ಸ್ವಲ್ಪ ಕೆಂಪಾಗಿರುತ್ತೆ, ಅದು ಬಿಟ್ಟರೆ ಟೇಸ್ಟಲ್ಲಿ ಸಿಹಿ ಉಂಟು ಅಂತ ಗೊತ್ತೇ ಆಗೋದಿಲ್ಲ. ಹುಣಸೆ ಹಣ್ಣು, ಖಾರ ಅದಕ್ಕೆ ಬೇಕಾದಷ್ಟು ಸೇರಿಸ್ಕೊಂಡಿದ್ದೇವೆ. ಹಾಗೆ ಕೆಂಪು ಮೆಣಸು ಕೂಡ ಹಾಕ್ಬೋದು, ಬೇಡ ಅಂದರೆ ಕಾಯಿ ಮೆಣಸು ಕೂಡ ಸೇರಿಸ್ಕೊಳ್ಬೋದು. ಅಂದರೆ ಗ್ಯಾಸ್ಟ್ರಿಕ್ಗೆಲ್ಲ ಕಾಯಿ ಮೆಣಸು ಒಳ್ಳೆಯದಲ್ಲ, ಅದಕ್ಕೋಸ್ಕರ ಕೆಂಪು ಮೆಣಸನ್ನೇ ಸೇರಿಸಿದ್ದೇನೆ ನಾನು. ನಿಮಗೆ ಎಷ್ಟು ಬೇಕಷ್ಟು ನೀವು ಸೇರಿಸ್ಕೊಳ್ಬೋದು. ಹಾಗೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಬರ್ತೀನಿ ಒಳ್ಳೆ ವಿಡಿಯೋದೊಂದಿಗೆ. ಬಾಯ್.